ಕರ್ನಾಟಕ ಜನತೆಯೊಂದಿಗೆ ಬೆರೆಯುವುದೇ ನಮ್ಮ ಸೌಭಾಗ್ಯ. ಮಂಗಳೂರು ನಗರ ನನಗೆ ತುಂಬಾ ಇಷ್ಟ. ಮಂಗಳೂರಿನ ಪರಿಸರದಲ್ಲಿ ಬಹಳಷ್ಟು ಚಿತ್ರೀಕರಣವನ್ನ ನಾವು ಮಾಡಿದ್ದೇವೆ. ಮಂಗಳೂರು, ಉಡುಪಿ ನನ್ನ ನೆಚ್ಚಿನ ತಾಣ ಎಂದು ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಘಟಕದ ಅಧಿಕಾರಿ ಸಿಬ್ಬಂದಿಯವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಕೋಡ್ಯಾಲ್ಬೈಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಮಂಗಳೂರಿನಲ್ಲಿ ಅಪ್ಪಾಜಿ ಬಿಟ್ಟರೆ ಅತಿ ಹೆಚ್ಚಿನ ಚಿತ್ರೀಕರಣ ಮಾಡಿದ್ದೆ ನಾನು. ಟಗರು ಚಿತ್ರ ಕೂಡ ಎಲ್ಲೇ ಶೂಟಿಂಗ್ ಅನ್ನ ಮಾಡಿದ್ದೆವು. ಪೊಲೀಸರೊಂದಿಗೆ ಬೆರೆಯುವುದು ಕೂಡ ನನಗೆ ತುಂಬಾ ಖುಷಿಯ ಸಂಗತಿ. ಪೊಲೀಸ್ ರೋಲ್ನಲ್ಲಿ ನಾನು ಮಾಡಿದ ಹಲವು ಚಿತ್ರಗಳು ಯಶಸ್ಸು ಕಂಡಿವೆ. ಇಲ್ಲಿಗೆ ಬಂದು ತುಂಬಾ ಖುಷಿಯಾಗಿದೆ. ಈ ಪ್ರೀತಿ ಯಾವತ್ತೂ ಇರಲಿ ಎಂದರು. ಇದೇ ವೇಳೆ ಸಹೋದರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ತಮ್ಮ ಚಲನಚಿತ್ರಗಳ ಬಗ್ಗೆ ಪೊಲೀಸ್ ಸಿಬ್ಬಂದಿ ಜೊತೆ ಅವರು ಸಂವಾದವನ್ನು ಕೂಡ ನಡೆಸಿದರು. ಶಿವರಾಜ್ ಕುಮಾರ್ ಹಾಗೂ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜೊತೆಯಾಗಿ ಟಗರು ಚಿತ್ರದ ಗೀತೆಯೊಂದನ್ನು ಹಾಡಿ ಕುಣಿದು ರಂಜಿಸಿದರು. ವೇದಿಕೆಯಲ್ಲಿ ಚಿತ್ರ ನಿರ್ಮಾಪಕರಾದ ರಾಜೇಶ್, ಟಗರು ಸಿನಿಮಾ ನಿರ್ಮಾಪಕ ಅನಿಲ್, ಡಿಸಿಪಿ ಹರಿರಾಮ್ ಶಂಕರ್ ಮೊದಲಾದವರು ಉಪಸ್ಥಿತರಿದ್ದರು. ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗೂ ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿಯಾಯ್ತು ನನಗೂ ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನಗಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗೂ ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ. ಪೊಲೀಸ್ ಪಾತ್ರಧಾರಿಯಾಗಿ ಸಿನಿಮಾಗಳನ್ನು ಮಾಡಿದ್ದೀರಿ. ಮತ್ತೆ ತಾವಂತ ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ಭಾಗವಹಿಸ್ತೀರಾ ಸರ್? ಮತ್ತೆ ಅಂತ ಪೊಲೀಸ್ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಕ್ಕಂತಹ ನಾವೆಲ್ಲ ಅದನ್ನ ತುಂಬಾ ಆಸಕ್ತಿಯಿಂದ ಕಾಯ್ತೇವೆ ಸರ್. ನಮ್ಮ CP ಸಾಹೇಬರು ನಿಮ್ಮ ಟಗರು ಸಿನಿಮಾದ ಹಾಡನ್ನ ಬಹಳ ಖುಷಿಯಿಂದ ಹಾಡ್ತಾರೆ. ನಮ್ಮೆಲ್ಲರ ಹೆಮ್ಮೆ ಗೀತೆ ಸರ್ ಅದು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ತವರಿಗೆ ಬಾ ತಂಗಿ, ಅಣ್ಣ ತಂಗಿ ಮುಂತಾದ ಕೌಟುಂಬಿಕ ಚಿತ್ರ ಮಾಡಿದ್ದೀರಿ ಸರ್. ಮುಂದೆ ಕಂತದ್ದು ಯಾವುದಾದ್ರು ಫಿಲ್ಮ್ ಮಾಡ್ತಿದ್ದೀರಿ ಸರ್? ಇನ್ನೊಂದು ಸಬ್ಜೆಕ್ಟ್ ಇದೆ, ಅದು ಅಣ್ಣ ತಂಗಿ ಸಬ್ಜೆಕ್ಟ್ ಅನ್ನೇ, ಅದು ಸಾಯಿ ಪ್ರಕಾಶ್ ಅವ್ರು ಮಾಡ್ತಾರೆ. ಒಂದು ಸ್ವಲ್ಪ ಬೇರೆ ಥರದ ಸಬ್ಜೆಕ್ಟ್ ಅದು ಮೂರು ಕಥೆ ಬರುತ್ತೆ ಅದರಲ್ಲಿ. ಒಂದು ಒಳ್ಳೆ ತಂಗಿ ಹುಡುಕ್ತಾ ಇದ್ದೀನಿ ಅಷ್ಟೇ. ಶ್ರೇಷ್ಠ ನಟನಾಗಿ ತಾವು ಒಂದು ಪ್ರೊಡ್ಯೂಸರ್ ಆಗಿ ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಸರ್. ಇತ್ತೀಚಿನ ದಿನಗಳಲ್ಲಿ ನಾನು ಪ್ರೊಡ್ಯೂಸರ್ ಆಗಿಲ್ಲ ಸರ್, ಅವರು ಮಾಡ್ತಾ ಇದ್ದಾರೆ. ಆಯ್ತು, ಯಾಕಂದ್ರೆ ಅಮ್ಮ ಪ್ರೊಡ್ಯೂಸರು, ನಮ್ಮಿಂದಲೂ ಅವರೇ. ಈ ಇತ್ತೀಚಿನ ದಿನಗಳಲ್ಲಿ ಫಿಲ್ಮಲ್ಲಿ ರೌಡಿಸಮನ್ನು ವೈಭವೀಕರಿಸ್ತೇವೆ. ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಅವರಿದ್ರೆ ನಿಮ್ಮ ಕೆಲಸ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಫಸ್ಟ್ ಟ್ಯಾಗಿಸಲ್ಲಿ ಫಿಲ್ಮ್ ನೋಡಿದಂದ್ರೆ 4ನೇ ಕ್ಲಾಸಲ್ಲಿ ಜನ್ಮದ ಜೋಡಿ ಸರ್ ಫಸ್ಟ್ ನಾನು ನೋಡಿದ್ದು. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಮತ್ತೆ ಸರ್ ಚಿಗುರು ಕನಸು ತುಂಬ 2003ರಲ್ಲಿ ತೆರೆಗಂಡದ ಚಿಗುರು ಕನಸು ತುಂಬ ಇಷ್ಟ ಆಯ್ತು ಸರ್. ಅದೇ ರೀತಿ ಯಾವುದಾದ್ರು ಸಿನಿಮಾ ಮಾಡಿ ಸರ್ ಮುಂದೆ ಸರ್. ಮಾಡ್ತೀನಿ ಒಳ್ಳೆ ಸರ್. ನನ್ನ ಲೈಫ್ಲಿ ವೈಯಕ್ತಿಕವಾಗಿ ನನಗೆ ತುಂಬ ಇಷ್ಟವಾದ ಸಿನಿಮಾ ಅದು ಚಿಗುರದ ಕನಸು. ಯಾಕಂದರೆ ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಆ ಥರ ಒಂದು ಕ್ಯಾರೆಕ್ಟರ್ ಬರೋದೇ ಅದು ಅಪರೂಪ. ಅದು ಶಿವರಾಮ್ ಕಾರಂತ್ ಇದೆ, ನಿಮ್ಮ ಏರಿಯಲ್ಲೇ ಬರುತ್ತೆ ಅದು ಸ್ಟೋರಿ. ಹೌದು ಸರ್, ಬೆಳ್ತಂಡಿ ಉಜಿರಿ ಹತ್ರ ಬಂಗಾಳಿ ಹತ್ರ. ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಡ್ತೀವಿ. ಇಲ್ಲೇ ಒಂದು 45 ದಿವಸ ಶೂಟಿಂಗ್ ಮಾಡಿದ್ದೆ, 40-50 ಡೇಸ್ ಶೂಟಿಂಗ್ ಮಾಡಿದ್ದೆ. ಇಲ್ಲೇ ಧರ್ಮಸ್ಥಳದಲ್ಲಿ ಉಳ್ಕೊಂಡಿದ್ದೆ. ಅವಾಗ ಭಾಳ ಖುಷಿ ಅನಿಸ್ತಾ ಇತ್ತು. ಅವಾಗ ಶ್ರೀರಾಮ್ ರಿಲೀಸ್ ಆಗಿತ್ತು. ಅವಾಗ ಮಂಗಳೂರಿಗೂ ವಿಸಿಟ್ ಮಾಡಿದೆ. ಆಮೇಲೆ ಮಂಗಳೂರು ಬರೋಕ್ಕೆ ಏನು ಒಂದು ಐ ಥಿಂಕ್ ಒಂದು ರೀಸನ್ನೇ ಬೇಡ, ಅಷ್ಟು ಅದ್ಭುತವಾದ ಒಂದು ಜಾಗ ಇದೆ. ಅದೇ ಹೇಳಿ ನನಗೆ ರಾಜೇಶ್ ಭಟ್ ಅವರು ನೆನ್ನೆ ನನಗೆ ಹೇಳಿದ್ರು ಈ ಥರ ಒಂದು 5 ನಿಮಿಷ ಇರುತ್ತೆ, 5 ನಿಮಿಷ ಅಂದರು. ಸುಳ್ಳು ಹೇಳಿದ್ರು ನನಗೆ. ಈ ರೀತಿ ಇದೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾ ಇವತ್ತಿದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗ್ತಿದ್ದೆ. ಯಾಕಂದರೆ ಮಂಗಳೂರು ನನಗೆ ತುಂಬ ಇಷ್ಟವಾದವರು. ನಾ ಯಾವಾಗಲೂ ಮಂಗಳೂರಿಗೆ ಅಪ್ಪಾಜಿ ಬಿಟ್ಟರೆ ಜಾಸ್ತಿ ಶೂಟಿಂಗ್ ಮಾಡಿದವನು ನಾನು ಈ ಜಾಗದಲ್ಲಿ.
ತುಂಬ ಸಿನಿಮಾ ಮಾಡಿದ್ದೀನಿ ಇಲ್ಲಿ, ಉಡುಪಿ, ಮಂಗಳೂರು, ಈ ಏರಿಯಾ ಫುಲ್ಲಾಗಿ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಬಂದಿದೆ. ಇಲ್ಲಿ ಟಗರಿಗೂ ಬಂದಿದ್ದು ನಾವು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ಎಲ್ಲರೂ ಒಂದೊಂದ್ಸತಿ ಅಭಿಮಾನಿಗಳು ಫೇಸ್ ನೋಡ್ತಾ ಇರ್ತೀವಿ. ಇವತ್ತು ಪೊಲೀಸ್ ಸಿಬ್ಬಂದಿ ಫೇಸ್ ನೋಡೋಕೆ ಒಂದು ಮಜಾ ಇದೆ. ಯಾಕಂದರೆ ನನಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹತ್ರ ನಂಟು ಜಾಸ್ತಿ. ಯಾಕಂದ್ರೆ ಜಾಸ್ತಿ ಕ್ಯಾರೆಕ್ಟರ್ಸು ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿ ತುಂಬ ಸಕ್ಸಸ್ ಪಡೆದಿದ್ದೀನಿ ಇದರಲ್ಲಿ. ಯಾಕಂದ್ರೆ ಎಲ್ರಿಗೂ ಒಂದು ಕನಸಿರುತ್ತೆ, ಫಸ್ಟ್ ಆಡಬೇಕಾದ್ರೆ ಯಾವಾಗಲೂ ಚಿಕ್ಕ ಮಕ್ಕಳಿಂದ ಕಳ್ಳ ಪೊಲೀಸ್ ಆಡೋಣ ಅಂತ ಹೇಳ್ತಾರೆ. ಜಾಸ್ತಿ ಮಕ್ಕಳು ಕಳ್ಳ ಆಗಕ್ಕೆ ಇಷ್ಟಪಡಲ್ಲ, ಪೊಲೀಸ್ ಆಗಕ್ಕೆ ಇಷ್ಟಪಡ್ತಾರೆ. ನೀನು ಕಳ್ಳಾಗ, ನೀನು ಇಲ್ಲಾಗ ನಾನು ಕಳ್ಳಾಗ, ನೀನು ಕಳ್ಳಾಗ ನಾನು ಪೊಲೀಸ್ ಆಗ್ತೀನಿ ಅಂತ. ಪೊಲೀಸ್ ಅಂದ್ರೆ ಒಂದು ಪವರ್ ಅದು. ಸೊ ಆ ಥರ ನನಗೆ ಆಗಿ ಬಂದಿದ್ದು. ಇವತ್ತು ನಮ್ಮ ರಾಜೇಶ್ ಭಟ್ ಅವ್ರು ಕೈ ಕೊಟ್ಬಿಟ್ರು, ಪರವಾಗಿಲ್ಲ. ಸಾರಿ ಶಶಿಕುಮಾರ್ ಅವರು, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಇದು ಇಷ್ಟು ದೊಡ್ಡ ಪ್ರೋಗ್ರಾಮ್ ಅದು ಗೊತ್ತಿರಲಿಲ್ಲ. ಅವ್ರು ಬಂದಬೇಕು ಸುಮ್ಮನೆ ಅಪ್ಪು ಫೋಟೋ ತೆಗಿಬೇಕಂತ ಹೇಳಿದ್ರು ಅಷ್ಟೇ. ಬಟ್ ಈ ಥರ ಇದೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅವಡ ಬೀನ್ ಇಯರ್ ಇನ್ನೊಂದ್ಸಲ ಬರ್ತೀನಿ ಖಂಡಿತ. ವಿಲ್ ಸೆಲೆಬ್ರೇಟ್ ದಿಸ್ ಪ್ರೋಗ್ರಾಮ್. ಯಾಕಂದರೆ ಅಪ್ಪಾಜಿಯವರು ಯಾವಾಗಲೂ ಕೆಂಪಯ್ಯವ್ರು ಬೇಕಾದ್ರೆ ಗೊತ್ತಿರುತ್ತೆ ಅಂತ ಕಾಣುತ್ತೆ, ಸಾಕಷ್ಟು ಮ್ಯೂಸಿಕಲ್ ನೈಟ್ಸ್ ಮಾಡಿದ್ದಾರೆ ಎಲ್ಲ ಕಡೆನೂ. ಅವರು ಮಂಗಳೂರು ಮಾಡಿದ್ರು ಒಂದ್ಸಲ, ನಾವು ಬಂದಿದ್ದೆವು, ನಾವು ಇಡೀ ಫ್ಯಾಮಿಲಿ ಬಂದು ಇಲ್ಲಿ ಹಾಡು ಹೇಳಿ. ಅಪ್ಪಾಜಿಯವರು ಸಾಕಷ್ಟು ಒಂದು ಸಮಾರಂಭ ಎಲ್ಲ ಆಗಿದೆ. ಸೊ ಒಂದು ಅದರದ ನಂಟಿದೆ. 100% ನೆಕ್ಸ್ಟ್ ಟೈಮು ವಿಲ್ ಮೇಕ್ ಅಪ್ಪು ಸೆಲೆಬ್ರೇಷನ್ ಇನ್ ಮಂಗಳೂರು. ಅವಾಗ ಒಂದು ಅರ್ಥ, ಅವಾಗ ಒಂದು ಗೌರವ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಶಿವರಾಜ್ ಕುಮಾರ್ ಅವರ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮೋಸ್ಟ್ಲಿ ಯಾವೋ ಒಂದು 8-10 ಸಿನಿಮಾ ನನಗೆ ಮಿಸ್ ಆಗಿರ್ಬೋದು. ಮೋಸ್ಟ್ಲಿ ನೋಡ್ಲಿಕ್ಕೆ ಬಿಟ್ಟರೆ ಎಲ್ಲ ಸಿನಿಮಾ ನೋಡಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಅವರು ಎಲ್ಲ ಪಾತ್ರಗಳಿಂದ ಸಾಕಷ್ಟು ನಾವು ಇನ್ಸ್ಪೈರ್ ಆಗಿದ್ದೀವಿ. ಯಾಕಂದರೆ ಈ ಒಬ್ಬ ಮಗ ಯಾವ ರೀತಿ ಇರಬೇಕು, ಒಬ್ಬ ಅಣ್ಣ ಯಾವ ರೀತಿ ಇರಬೇಕು, ಒಬ್ಬ ತಂದೆ ಯಾವ ರೀತಿ ಇರಬೇಕು, ಅದೇ ರೀತಿ ಅವ್ರು ಮಾಡುವಂಥ ಪ್ರತಿಯೊಂದು ಪಾತ್ರಗಳಲ್ಲೂ ಪರ್ಫೆಕ್ಷನ್ ಇರುತ್ತೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ರಾಜ್ಕುಮಾರ್ ಅವ್ರ 3 ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಚಿತ್ರರಂಗದ ಸೇವೆಯನ್ನು ಅತ್ಯಂತ ಶಾಂತವಾಗಿ ಸೈಲೆಂಟಾಗಿ ಮಾಡಿದಂಥವರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಸುಮಾರು 100ರಷ್ಟು ಚಿತ್ರಗಳನ್ನು ಪ್ರಪಂಚದ ಬೇರೆ ಯಾವುದೇ ಒಬ್ಬ ನಿರ್ಮಾಪಕಿ ನಿರ್ಮಾಣ ಮಾಡಿಲ್ಲ ಅಂತಂದರೆ ಅದು ಉತ್ಪ್ರೇಕ್ಷೆ ಅಲ್ಲ. ಮತ್ತು ಎಲ್ಲ ಚಿತ್ರಗಳು ಬಹಳ ದೊಡ್ಡ ಮಟ್ಟಿನ ಯಶಸ್ಸು ಕಾಣ್ತಿದ್ವು ಅನ್ನೋದು ಕೂಡ ಅಷ್ಟೇ ಸತ್ಯ. ಮತ್ತು ನಾವು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕೆಲವು ಇಂಟರ್ವ್ಯೂಸನ್ನು ನೋಡಿದ್ವಿ. ಎಷ್ಟು ಭಾವನಾತ್ಮಕವಾಗಿ ಅವರು ಚಿತ್ರಗಳ ಜೊತೆ ತೊಡಗಿಸ್ಕೊಂಡಿದ್ರು ಅಂದರೆ ಅವ್ರು ಹೇಳ್ತಾರೆ, ಕೆಲವು ಚಿತ್ರಗಳಲ್ಲಿ ಅಕಸ್ಮಾತ್ ಟ್ರಾಜಿಕ್ ಎಂಡ್ ಇದ್ದರೆ ಅಥವಾ ಕ್ಲೈಮ್ಯಾಕ್ಸಲ್ಲಿ ರಾಜ್ಕುಮಾರ್ ಅವ್ರಿಗೆ ಏನಾದರೂ ಡೆತ್ ಆಗುವಂಥದ್ದು ಅಥವಾ ಮನೆ ಬಿಟ್ಟು ಹೋಗುವಂಥದ್ದು, ಆ ಥರದ್ದು ನಾನು ನೋಡೇ ಇಲ್ಲ ಕ್ಲೈಮ್ಯಾಕ್ಸು ಅನ್ನುವಂಥದ್ದು. ಮತ್ತು ಹೀರೋ ಕೇವಲ ಆನ್ ಸ್ಕ್ರೀನ್ ಇರೋದು ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಕೂಡ ಇರಬೇಕು ಅನ್ನೋಂಥದ್ದನ್ನು ಭಾಳ ಬಲವಾಗಿ ಪ್ರತಿಪಾದನೆ ಮಾಡ್ತಿದ್ದಂಥವ್ರು. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಶಿವಣ್ಣ ಅವರ ಈ ಒಂದು ಯಶಸ್ಸಿನಲ್ಲಿ ಸಮಪಾಲನ್ನು ಹೊಂದಿದ್ದಾರೆ ಅನ್ನೋಂಥದ್ದನ್ನು ನಾವು ತಿಳಿದಿದ್ದೀವಿ. ಮತ್ತು ಭಾಳಷ್ಟು ಜನ ಯುವ ಕಲಾವಿದರು ಶಿವರಾಜ್ ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತಾರೋ ಅದಕ್ಕಿಂತ ಹೆಚ್ಚು ಆತ್ಮೀಯತೆ ಮತ್ತು ಪ್ರೀತಿಯನ್ನು ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ನಾವೆಲ್ಲ ನೋಡಿರುವಂಥ ವಿಷಯ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನವರೇ ಆದಂತಹ ರಾಜೇಶ್ ಭಟ್ ಪ್ರೊಡ್ಯೂಸರ್ ಅವರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೆ ನಾನು ವಿಶೇಷವಾದ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ